ಉಡುಪಿ ಪ್ಯಾರಾಮೆಡಿಕಲ್ ಕಾಲೇಜು ವಿಡಿಯೋ ಪ್ರಕರಣ ಹಿನ್ನೆಲೆ ಸಿಐಡಿ ಎಡಿಜಿಪಿ ಮನೀಶ್ ಕರ್ಬೀಕರ್ ಇಂದು ಉಡುಪಿಗೆ ಆಗಮಿಸಿದ್ದು ಉಡುಪಿ ಎಸ್ಪಿ ಕಚೇರಿಯಲ್ಲಿ ಮಹತ್ವದ ಸಭೆ ನಡೆಸಿದ್ದಾರೆ. ಪ್ರಕರಣದ ಬಗ್ಗೆ ಡಿಜಿಪಿ ಮನೀಶ್ ಕರ್ಬೀಕರ್ ಸಂಪೂರ್ಣ ಮಾಹಿತಿ ಪಡೆದುಕೊಂಡಿದ್ದು, ಈ ವೇಳೆ ಸಿಐಡಿ ಎಡಿಜಿಪಿ ಮನೀಶ್ ಕರ್ಬೀಕರ್ ಮಾತನಾಡಿದ್ದಾರೆ. ಉಡುಪಿಯಲ್ಲಿ ನಡೆದ ಘಟನೆಯ ಬಗ್ಗೆ ಮಾಹಿತಿ ಪಡೆದುಕೊಂಡಿದ್ದೇನೆ. ಉಡುಪಿ ಪೊಲೀಸರು ನಡೆಸಿದ ತನಿಖೆ ರಿಪೋರ್ಟ್ ಪಡೆದುಕೊಳ್ಳಲಾಗಿದೆ. ಪೊಲೀಸ್ ಮತ್ತು ಸಿಐಡಿ ಅಧಿಕಾರಿಗಳ ಜೊತೆ ಈ ಬಗ್ಗೆ ಚರ್ಚೆ ಮಾಡಿದ್ದೇನೆ. ಮುಂದೆ ಏನೇನು ತನಿಖಾ ಪ್ರಕ್ರಿಯೆ ನಡೆಸಬೇಕು ಈ ಬಗ್ಗೆ ಚರ್ಚಿಸಲಾಗಿದೆ. ಇನ್ನು ತನಿಖಾಧಿಕಾರಿಯಾಗಿ ಸಿಐಡಿ ಡಿವೈಎಸ್ಪಿ ಅಂಜುಮಾಲಾ ಅವರನ್ನ ನೇಮಕಗೊಂಡಿದ್ದು, ತನಿಖೆಯ ಮೇಲ್ವಿಚಾರಣೆಯನ್ನ ಸಿಐಡಿ ಎಸ್ಪಿ ರಾಘವೇಂದ್ರ ಹೆಗ್ಡೆ ನಡೆಸುತ್ತಾರೆ. ಪ್ರಕರಣದ ತನಿಖೆಯಾದ ನಂತರ ಕೋರ್ಟ್ಗೆ ಮುಂದಿನ ವರದಿ ಕೊಡುತ್ತೇವೆ ಎಂದರು. ಸಿಐಡಿ ಎಸ್ಪಿ ಡಿವೈಎಸ್ಪಿ 2 ದಿನ ಉಡುಪಿಯಲ್ಲಿದ್ದು ತನಿಖೆ ನಡೆಸಲಿದೆ. (75/23) ಮಲ್ಪೆ ಪೊಲೀಸ್ ಸ್ಟೇಷನ್ ಈ ಕೇಸ್ ಮುಂದಿನ ತನಿಖೆಗಾಗಿ ಸಿಐಡಿಗೆ ಹ್ಯಾಂಡ್ ಓವರ್ ಆಗಿದೆ, ವರ್ಗಾವಣೆ ಆಗಿದೆ. ಈ ವಿಷಯದಲ್ಲಿ ಈಗ ಇನ್ವೆಸ್ಟಿಗೇಷನ್ ನಡ್ತಾ ಇದೆ. ಇವತ್ತೇನಾಯಿತು ಇಲ್ಲಿ ನೀವು ಭೇಟಿ ಕೊಟ್ಟಿಗೆ? ಇಲ್ಲಿವರೆಗೆ ಆಗಿರೋದು ಘಟನೆ ಬಗ್ಗೆ ಮತ್ತು ಇನ್ವೆಸ್ಟಿಗೇಷನ್ ಬಗ್ಗೆ ನಾವು ಈಗ ಡಿಸ್ಕಷನ್ ಮಾಡಿದ್ದೀವಿ. ಮುಂದೆ ಏನೇನು ಇನ್ವೆಸ್ಟಿಗೇಷನ್ ಮಾಡಬೇಕಾಗಿದೆ ಅದನ್ನು ಚರ್ಚೆ ನಾವು ಮಾಡಿದ್ದೀವಿ. ಏನಿರುತ್ತೆ ಸರ್ ಪ್ರೊಸೀಜರ್? ಐಒ ಯಾರು ಇರ್ತಾರೆ, ಹೇಗೆ ಪ್ರೊಸೀಜರ್? ಎಸ್ ಪಿ ಅವರು ಇರ್ತಾರೆ? ಈ ಐಒ ನಮ್ಮ ಸಿಐಡಿ ಕಡೆಯಿಂದ ಅಂಜುಮಾಲಾ ನಾಯಕ್ ಅಂತ ಇದ್ದಾರೆ. ಅವರಿಗೆ ಸೂಪರ್ವಿಷನ್ ರಾಘವೇಂದ್ರ ಹೆಗ್ಡೆ ಅಂತ ಎಸ್ ಪಿ ಅವರು ಮಾಡ್ತಾ ಇದ್ದಾರೆ. ಸರ್, ಉಡುಪಿ ಪೊಲೀಸರು ಕೂಡ FSL ವರದಿ ಬಗ್ಗೆ ಕಾಯ್ತಾ ಇದ್ರು. ನೀವು ಕೂಡ ಅದೇ ಇಂಪಾರ್ಟೆಂಟ್ ಆಗ್ತದೆ, ಅದಕ್ಕೋಸ್ಕರ ವೇಟ್ ಮಾಡ್ತಾ ಇದ್ದೀರಾ ಅಂತ. ಮೊಬೈಲ್ FSL ಬೆಂಗಳೂರಿಗೆ ಕಳಿಸಿದ್ದಾರೆ. ಮೂರು ಆರೋಪಿಗಳ ಮೊಬೈಲ್ಗಳನ್ನು ಬೆಂಗಳೂರಿಗೆ ಕಳಿಸಿದ್ದಾರೆ. ಅದಕ್ಕೋಸ್ಕರ ವೇಟ್ ಮಾಡ್ತಾ ಇದ್ದೀರಾ? ಈ ತನಿಖೆ ನಡ್ತಾ ಇರುತ್ತೆ. ಮೊಬೈಲ್ ಈಸ್ ಒನ್ ಪಾರ್ಟ್ ಆಫ್ ದಿ ಇನ್ವೆಸ್ಟಿಗೇಷನ್. ಅದು ಬಿಟ್ಟು ತನಿಖೆ ನಡ್ತಾ ಇರುತ್ತೆ. ನೀವು ಇದ್ದೀರಾ ಸರ್? ನೀವು ಇಲ್ಲಿ ಇದ್ದು ಇರ್ತೀರಾ ಅಥವಾ ವಾಪಸ್ ಹೇಗೆ? ಎಲ್ಲಿವರೆಗೆ ಅವಶ್ಯಕತೆ